ನವರಾತ್ರಿ ಹಬ್ಬದ 8ನೇ ದಿನವಾದ ಇಂದು ಎಲ್ಲ ಕಡೆ ವಾಹನಗಳಿಗೆ ಆಯುಧ ಪೂಜೆ ನಡೆಯುತ್ತಿದ್ದು, ಉಪ್ಪಿನಂಗಡಿಯ ನೆಕ್ಕಿಲಾಡಿ ಎಂಬಲಿನ ಕಾರ್ ಕ್ಲಬ್ನಲ್ಲಿಯೂ ಹಲವು ವಾಹನಗಳಿಗೆ ಆಯುಧ ಪೂಜೆ ನಡೆದಿದೆ. ಕಾರ್ ಕ್ಲಬ್ ಸಂಸ್ಥೆಯ ಮಾಲಕರ ಮಗನಾದ ಕೆಎಸ್ ಗೌತಮ್ ಅವರ ಉಸ್ತುವಾರಿಯಲ್ಲಿ ಇಂದು ಬೆಳಿಗ್ಗೆ 10:30ರ ವೇಳೆಗೆ ಕಾರ್ ಕ್ಲಬ್ ಸಂಸ್ಥೆಯಲ್ಲಿ ಅರ್ಚಕರಾದ ರಾಘವೇಂದ್ರ ಅವರು ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪೂಜೆಯನ್ನು ನಡೆಸಿದ್ದು, ಈ ವೇಳೆ ಹಲವಾರು ಕಾರಿನ ಮಾಲಕರು, ಹಿತೈಷಿ ಬಂಧುಗಳು, ಸ್ನೇಹಿತರು ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲಕರಾದ ಸದಾನಂದ ಸುವರ್ಣ ಅವರು ಸುಮಾರು 25 ವರ್ಷಗಳಿಂದ ಜನರಿಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬಂದಿದ್ದು, ಈ ಕಾರ್ ಕ್ಲಬ್ನಲ್ಲಿ ಎಲ್ಲಾ ತರಹದ ಕಾರ್ನ ಬಿಡಿಭಾಗಗಳು ಲಭ್ಯವಿದೆ. ಅಷ್ಟೇ ಅಲ್ಲದೆ ಸದಾನಂದ ಅವರು ತಮ್ಮ ನ್ಯಾಯವಾದ ಸೇವೆಯ ಮೂಲಕ ಊರಿನ ಗ್ರಾಹಕರ ಒಳ್ಳೆಯ ಅಭಿಪ್ರಾಯಕ್ಕೆ ಪಾತ್ರರಾಗಿದ್ದು, ತಮ್ಮ ಸಂಸ್ಥೆಯಲ್ಲಿ ಇಂದು ನೆರವೇರಿದ ಆಯುಧ ಪೂಜೆಗೆ ಸರ್ವಧರ್ಮೀಯರನ್ನು ಆಹ್ವಾನಿಸಿದರು. ಪ್ರೀತಿಂ ಅಶೇಷಜಂತು ಸ್ವಸ್ಥಯೇ ಸ್ಮೃತ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಣಿಕಾತ್ವನನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾಂತಿಹಾರಿಣಿ ತ್ರೈಲೋಕ್ಯವಾಸಿನಾಮೇಡೆ ಲೋಕಾನಾಂ ವರದಾ ಭವ. ನಾನಿಂದು 22 ವರ್ಷದಿಂದ ಗ್ಯಾರೇಜ್ ನಡೆಸಿ ಬರ್ತಿದ್ದೇನೆ. ಇಲ್ಲಿ ತೊಂದರೆ ಇಲ್ಲ, ಎಲ್ಲ ಗ್ರಾಹಕರು ನಮಗೆ ಒಳ್ಳೆ ಸಹಕಾರ ಕೊಡ್ತಿದ್ದಾರೆ. ಹಾಗೆ ಇನ್ನು ಮುಂದೆ ಸಹ ಹಾಗೆ ಸಹಕಾರ ಸಿಗಬೇಕು ಅಂತೇಳಿ ಕೇಳುತ್ತಾ, ಅದೇ ರೀತಿ ನಮ್ಮ ಎಲ್ಲ ಸಹಕಾರ ಬಂದವರಿಗೆ ನಾವು ಬರ್ತಿದ್ದೇವೆ. ಎಲ್ಲ ಆಯುಧ ಪೂಜೆಯಲ್ಲಿ ಚೆಂದಾಗಿ ನಡೀತುಂಟು. ಈಗ 18-20 ವರ್ಷದವರೆಗೆ ಎಲ್ಲರೂ ಸಹಕಾರ ಚೆನ್ನಾಗಿ ಕೊಡ್ತಿದ್ದಾರೆ. ಇನ್ನು ಮುಂದೆನೂ ಹಾಗೆ ಕೊಡಲಿ ಅಂತೇಳಿ ಸ್ಟಾರ್ಟ್ ಮಾಡಿ 25 ವರ್ಷ ಆಯಿತು. ಫಸ್ಟಿಗೆ ಇಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಮಸೀದಿ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿ, ಈಗ ದೊಡ್ಡ ಪ್ರಮಾಣದಲ್ಲಿ ಕಾರ್ ಕ್ಲಬ್ ಎಂಬ ಇದನ್ನು ಸಂಸ್ಥೆಯನ್ನು ಇಲ್ಲಿ ಹುಟ್ಟುಹಾಕಿ ಒಳ್ಳೆ ಅಭಿಪ್ರಾಯ ಹೊಂದಿ ನಮ್ಮ ಊರಲ್ಲಿ, ನಮ್ಮ ಊರಿನ ಬೆಳವಣಿಗೆ ಕೂಡ ಇವರೊಂದು ಮಾದರಿಯಾಗಿದ್ದಾರೆ. ಡಿಸಿಪ್ಲಿನ್ ಇದೆ ಮತ್ತು ನಮ್ಮ ಶಿಸ್ತುಬದ್ಧ ಕೆಲಸಗಳು ಕೂಡ ಇಲ್ಲಿ ಆಗ್ತದೆ. ಇವರು ನಮ್ಮ ಈ ಮಾದರಿ ಇಲ್ಲಿ ಪರಿಸರಕ್ಕೆ ಒಳ್ಳೆ ಹೆಸರುವಾಸಿಯಾದಂಥವರು. ಇವರ ಇದು ಯಾವುದು ಇವತ್ತಿಗೆ ಆಯುಧ ಪೂಜೆ ವರ್ಷ ಮಾಡ್ತಾ ಇದ್ದಾರೆ ದೇವರ ಭಕ್ತರು ಕೂಡ. ಮತ್ತು ಇದು ಒಳ್ಳೆ ಬೆಲೆಯಲ್ಲಿ ಇವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಉಪ್ಪಿನಂಗಡಿ ಭಾಗದ ಒಂದು ಹೆಸರಾಂತ ವರ್ಕ್ಶಾಪ್ ಆಗಿರುತ್ತದೆ. ದಿನದ 24 ಗಂಟೆಯೂ ಸೇವೆಗೆ ಲಭ್ಯ ಇರ್ತಾರೆ. ಸದಾನಂದ ಅಂತ ಹೇಳಿ ನಮ್ಮ ಆತ್ಮೀಯರು, ಈ ಭಾಗದ ಒಬ್ಬ ಒಳ್ಳೆ ವ್ಯಕ್ತಿಯು, ಒಳ್ಳೆ ಗುಣವಂತರು, ಸೌಹಾರ್ದಯುತವಾಗಿ ಆಯುಧ ಪೂಜೆಯನ್ನು ಪ್ರತಿ ವರ್ಷ ನೆರವೇರಿಸ್ತಾ ಬಂದಿದ್ದಾರೆ. ಉತ್ತಮ ಸೇವೆ ನೀಡುತ್ತಿರುವ ಸದಾನಂದ ನೇತೃತ್ವದ ಕಾರ್ ಕ್ಲಬ್ ಸಂಸ್ಥೆಯು ಪ್ರತಿಯೊಂದು ತುರ್ತು ಸಂದರ್ಭಗಳಲ್ಲಿ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಸೇವೆ ನೀಡ್ತಾ ಇದ್ದಾರೆ. ಹಾಗೂ ಆಧುನಿಕದ ತಂತ್ರಜ್ಞಾನದ ಮೂಲಕ ಸರ್ವಿಸ್ ಸೇವೆಯನ್ನು ಕೂಡ ನೀಡ್ತಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಆಧುನಿಕತೆಯ
ಒಂದು ಪ್ರಯೋಗದ ಮೂಲಕ ನಮ್ಮ ವಾಹನಗಳಿಗೆ ಉತ್ತಮ ರೀತಿಯ ಸರ್ವಿಸ್ ಕೂಡ ನೀಡ್ತಾ ಇದ್ದಾರೆ. ಇವರ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು